ನೌಷಾದ್ ಕ್ಲಾಸಿಕ್ ನಿರ್ದೇಶನದ ಬದಲಾವಣೆ ಕಿರುಚಿತ್ರದ ಬಗ್ಗೆ ನಾವು ಪೀಠಿಕೆ ಹಾಕೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಏಕೆಂದ್ರೆ ಈ ಬಗ್ಗೆ ಕಳೆದ ಸಂಚಿಕೆಯಲ್ಲೇ ನಾವು ಹೇಳಿದ್ವಿ. ಆದ್ರೆ ಈ ಬಾರಿ ಬದಲಾವಣೆ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗಿದೆ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀವಿ ಕೇಳಿ. ಜುಲೈ 20ರಂದು ಬದಲಾವಣೆ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ನವರಸರಾಜೆ ಭೋಜರಾಜ ವಾಮಂಜು ರಿಲೀಸ್ ಮಾಡಿ ಶುಭ ಹಾರೈಸಿದ್ರು. ಸರ್ವಧರ್ಮದ ಅಭಿಮಾನಿ ದೇವರಲ್ಲಿ ಭೋಜರಾಜ ವಾಮಂಜರ ಸೋದರರು ಬದಲಾವಣೆ ನಮ್ಮಿಂದಲೇ ಫಸ್ಟ್ ಲುಕ್ಕು ಬಿಡುಗಡೆ ಆಗುವುದು. ನಿಖಿಲ ಪ್ರೀತಿ ಆಶೀರ್ವಾದ ಪಡಿ. ಬದಲಾವಣೆ ನಮ್ಮಿಂದಲೇ ಟೀಮುಗೂ ಆಲ್ ದ ಬೆಸ್ಟ್. ಸಾಮಾಜಿಕ ಕಳಕಳಿಯುಳ್ಳ ಬದಲಾವಣೆ ನಮ್ಮಿಂದಲೇ ಕಿರುಚಿತ್ರವನ್ನು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಈಗಾಗಲೇ 3ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳೋ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಈ ಸಂಭ್ರಮದಲ್ಲಿ ಬದಲಾವಣೆ ಕಿರುಚಿತ್ರವನ್ನು ನಿರ್ಮಿಸಿದೆ. ಐವ ಸಿಲ್ಕ್ ಅರ್ಪಣೆ ಮಾಡೋಣ. ಈ ಕಿರುಚಿತ್ರ ಆಗಸ್ಟ್ಗೆ ಬಿಡುಗಡೆ ಆಗೋದು. ಮತ್ತು ಡೈರೆಕ್ಟರ್ ನೌಷಾದ್ ಕ್ಲಾಸಿಕ್ ಮತ್ತು ನಾಯಕಿ ಡ್ರಾಮಾ ಜೂನಿಯರ್ಸ್ ದ ವಂಶಿ. ಬದಲಾವಣೆ ನಮ್ಮಿಂದಲೇ ಕಿರುಚಿತ್ರ ಯೂಟ್ಯೂಬ್ ಹುಡುಕಲಿ. ಆಶೀರ್ವಾದ ಮಕ್ಕಳೇ, ನಿಖಿಲ ಪ್ರೀತಿ ಆಶೀರ್ವಾದ ಏಪಲ ಒಪ್ಪಡು. ನಮಸ್ಕಾರ, ಆಲ್ ದ ಬೆಸ್ಟ್. ಈಗಾಗಲೇ ಬದಲಾವಣೆ ಕಿರುಚಿತ್ರದ ಬಗ್ಗೆ ಕೋಸ್ಟಲ್ ವುಡ್ ನಲ್ಲಿ ಪಿಸು ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ. ಅಷ್ಟೇ ಯಾಕೆ, ಹಲವು ಸ್ಟಾರ್ಗಳು ಬದಲಾವಣೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆಯೂ ಮುಂದಿನ ಸಂಚಿಕೆಯಲ್ಲಿ ಸಮಗ್ರವಾಗಿ ಹೇಳ್ತೀವಿ ಕೇಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.